ಮುಕ್ಕ ಶ್ರೀನಿವಾಸ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಸೃಷ್ಟಿಕಾ 2018-19 ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಈ ಕುರಿತು ಒಂದು ವರದಿ. ಶ್ರೀನಿವಾಸ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೃಷ್ಟಿಕಾ 2018-19 ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿದ್ರು. ಮಂಗಳೂರಿನ ಮುಖದಲ್ಲಿರುವ ಶ್ರೀನಿವಾಸ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಂಘ ಸೃಷ್ಟಿಕಾ ಉದ್ಘಾಟನೆಯು ಇಂದು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿ 66ರಿಂದ ಕಾಲೇಜಿನ ಆವರಣದ ತನಕ ಬುಲೆಟ್ ಹಾಗೂ ಕಾರುಗಳ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರಿನ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಸಂಸ್ಥೆ ಮಂಗಳೂರು ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರಾದ ಇಂಜಿನಿಯರ್ ರೋಜರ್ ಎಂ ಪಿಂಟೋರ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣವನ್ನ ಮಾಡಿದ ಇಂಜಿನಿಯರ್ ರೋಜರ್ ಪಿಂಟೋರ್ ಅವರು ಮಾತನಾಡಿ, ಶಾಂತಚಿತ್ತ ಮನಸ್ಸು, ಜ್ಞಾನ, ಕೌಶಲಾಭಿವೃದ್ಧಿ ಮತ್ತು ಧೈರ್ಯದಿಂದ ಸವಾಲನ್ನ ಎದುರಿಸುವ ಸಾಮರ್ಥ್ಯದಿಂದ ಯಶಸ್ಸು ಸಾಧ್ಯ ಅಂತ ಹೇಳಿದ್ರು. ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಂಡು ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪಡೆದು ಮುಂದುವರಿದಲ್ಲಿ ಯಶಸ್ಸು ನಿಶ್ಚಿತ ಅಂತ ಹೇಳಿದ್ರು. Because I can see in each one of you there's a wonderful potential for growth and the possibility is endless. I can see that in each and every one of you. Today when I just came to your college, I got a very, very wonderful welcome from the cavalcade of the cars and, that was very wonderful and I'm very thankful for all of you. And especially the designs and the hard work which you have put in. I wish I could spend more time seeing each one of those designs because each one of them was so beautiful and definitely I think each one of them needs at least half an hour to 1 hour of study because you have put in so much of hard work into them. So I would like to congratulate all those engineers who have put in the efforts. ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಯೋಜಿಸಿದ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳು ಶ್ಲಾಘಿಸಿದ್ರು. ಮುಖ್ಯ ಅತಿಥಿ ಡಾಕ್ಟರ್ ಶ್ರೀ ಪ್ರಕಾಶ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ನಿರ್ದಿಷ್ಟ ಗುರಿಯನ್ನ ಹೊಂದಿರಬೇಕು ಅಂತ ಹೇಳಿದ್ರು ಹಾಗೂ ಕಾರ್ಯಕ್ರಮವನ್ನ ಆಯೋಜಿಸಿದ ವಿದ್ಯಾರ್ಥಿಗಳಿಗೆ ಶುಭವನ್ನ ಹಾರೈಸಿದ್ರು. ನಮಸ್ತೆ. ಇವತ್ತು ಶ್ರೀನಿವಾಸ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮುಖದಲ್ಲಿ ನಾವು ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಂಘಟನೆ ಸೃಷ್ಟಿಕಾ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಂಗಳೂರಿನ ಪ್ರಸಿದ್ಧ ಮ್ಯಾಂಗ್ಳೂರ್ ಪ್ರಾಪರ್ಟೀಸ್ ಡೆವಲಪರ್ಸ್ನ ಆಡಳಿತ ನಿರ್ದೇಶಕರಾದಂತಹ ಇಂಜಿನಿಯರ್ ರೋಜರ್ ಎಂ ಪಿಂಟರ್ ಅವರು ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದಾರೆ. ನನ್ನೊಂದಿಗಿದ್ದಾರೆ ಅಭಿಷೇಕ್ ದದಿಬಾವಿ ಇವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಹಾಗೆ ನನ್ನೊಂದಿಗಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ರವಿಕಿರಣ್ ಇವರು ನಮ್ಮ ಸೃಷ್ಟಿಕಾ ಈ ವರ್ಷದ ಸೃಷ್ಟಿಕಾದ ಸಂಯೋಜಕರಾಗಿದ್ದಾರೆ. ಸುಮಾರು ವರ್ಷಗಳಿಂದ ನಾವು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಅದ್ದೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವು ಈಗ ಒಳಗೆ ನೋಡ್ಬೋದು, ಬಹಳಷ್ಟು ಈ ವರ್ಕಿಂಗ್ ಮಾಡೆಲ್ಸನ್ನು ಮಾಡಿದ್ದೇವೆ. ಅರ್ಕಿಟೆಕ್ಚರ್ ಸ್ಟ್ರಕ್ಚರ್, ಹಾಗೆ ಡ್ಯಾಮ್ ಇರ್ಬೋದು, ಹಾಗೆ ವಿಧಾನಸೌಧದ ಬಹಳ ಸುಂದರವಾದ ಕಲಾಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ನಾವು ತರಗತಿಯಲ್ಲಿ ಮಕ್ಕಳಿಗೆ ಏನು ವಿದ್ಯೆಯನ್ನು ಕಲಿಸ್ತೇವೆ ಅದರ ನಾಲೆಜು ಪ್ಲಸ್ ಅದಕ್ಕೆ ಸರಿಯಾದಂತಹ ಕೌಶಲ್ಯ ಅಂದರೆ ಸ್ಕಿಲ್ಲನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಕಳೆದ 8-9 ವರ್ಷಗಳಿಂದ ಸುಂದರ ರೀತಿಯಲ್ಲಿ ಸೃಷ್ಟಿಕಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೃಷ್ಟಿಕಾ ಹೆಸರಿಗೆ ಹೇಳುವ ಹಾಗೆ ಒಂದು ಸೃಷ್ಟಿ ಅಂದರೆ ವಿದ್ಯಾರ್ಥಿಗಳ ಸಂಯೋಜನೆ, ವಿದ್ಯಾರ್ಥಿಗಳ ಕರಕುಶಲತೆ ಹಾಗೂ ಸಿವಿಲ್ ಇಂಜಿನಿಯರಿಂಗ್ನ ಏನೇನು ಬಹಳಷ್ಟು ಆಯಾಮಗಳನ್ನು ನಾವು ವಿದ್ಯಾರ್ಥಿಗಳು ಕಲಿಸ್ತೇವೋ ಆ ಎಲ್ಲ ಆಯಾಮಗಳನ್ನು ಒಂದು ಅಳವಡಿಸುವಂತಹ ಪ್ಲಾಟ್ಫಾರ್ಮ್ ಅನ್ನು ನಾವು ಈ ಕಾಲೇಜಿನಲ್ಲಿ ಕಳೆದ 9 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಈ ಸೃಷ್ಟಿಕಾ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನ ವಿತರಿಸಲಾಯಿತು. ಕಾಲೇಜಿನ ಉಪಪ್ರಾಂಶುಪಾಲರು ಹಾಗೂ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆಯವರು ಸ್ವಾಗತವನ್ನ ಕೋರಿದ್ರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹೆಗಡೆಯವರು ಕಳೆದ 9 ವರ್ಷಗಳಿಂದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗವು ಆಯೋಜಿಸಿದ ವಿವಿಧ ಕಾರ್ಯಕ್ರಮಗಳ ಕಿರುಚಿತ್ರಣವನ್ನ ನೀಡಿದ್ರು. ಸೃಷ್ಟಿಕಾ ಸಂಯೋಜಕರಾದ ಶ್ರೀ ರವಿಕಿರಣ್ ಸುವರ್ಣರವರು ಮುಖ್ಯ ಅತಿಥಿಗಳ ಪರಿಚಯವನ್ನ ಮಾಡಿದ್ರು. ಸೃಷ್ಟಿಕಾ ಅಧ್ಯಕ್ಷರಾಗಿ ಚುನಾಯಿತರಾದ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಶ್ರೀ ಅಭಿಷೇಕ್ ದದಿಭಾವಿಯವರು
ಸಂಘದ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಡಾಕ್ಟರ್ ಬಿ ಶ್ರೀಪ್ರಕಾಶ್, ವಿಶ್ವವಿದ್ಯಾಲಯದ ಸಂಯೋಜಕರಾದ ಡಾಕ್ಟರ್ ಪ್ರವೀಣ್ ಬಿಎಂ ಮತ್ತು ಸೃಷ್ಟಿಕಾ ಕಾರ್ಯದರ್ಶಿ ಕುಮಾರಿ ಶ್ರೀನಿಧಿ ಜಿ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶರಣ್ ಸ್ಪಂದನಾ ನ್ಯೂಸ್ ಮುಕ್ಕ.